ತಾಲೂಕಿನ ವಿಟ್ಲದ ಪೆರಾಜಿ ಗ್ರಾಮದ ಸಾದಿಕುಕ್ಕು ಶ್ರೀ ಗುಡ್ಡೆಚಾಮುಂಡಿ-ಪಂಜುರ್ಲಿ ಮಲೆಕೊರತಿ ದೇವಸ್ಥಾನದ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ಚಂಡಿಕಾ ಹೋಮ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಚಂಡಿಕಾ ಹೋಮ, ಶ್ರೀ ದೈವಗಳ ಪ್ರತಿಷ್ಠಾ ಕಲಶಾಭಿಷೇಕ ನಡೆಯಿತು. ಪೆರಾಜೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಿಂದ ನೆರಳಕಟ್ಟೆ, ಮಾಣಿ, ಬುಡೋಳಿ ಮೂಲಕ ಮೆರವಣಿಗೆಯಲ್ಲಿ ಆಗಮಿಸಿದ ಹೊರೆಗಾಣಿಕೆಯನ್ನ ಸಮರ್ಪಿಸಲಾಯಿತು. ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ದೈವದೇವರ ಕಾರ್ಯ ಮಾಡಿದಲ್ಲಿ ಧರ್ಮ ಚಿಂತನೆಗೆ ದಾರಿಯಾಗುತ್ತದೆ. ನಾವು ಪ್ರಕೃತಿಯಲ್ಲಿ ದೇವರನ್ನ ಕಾಣಬಹುದು. ಮನುಷ್ಯರಲ್ಲಿ ಸಾತ್ವಿಕ ಭಾವ ಹೆಚ್ಚಾಗಲು ದೇವರ ಕಾರ್ಯ ಮಾಡಬೇಕು ಎಂದು ಹೇಳಿದರು. ಧರ್ಮ ಮಾರ್ಗ ಬಲವಂತ ಇಂಚಿನ ದೇವಾಲಯಗಳು ಬೋಡು ಈ ಮೂಲಕವಾದ ನಮ್ಮ ಧಾರ್ಮಿಕ ಆಚರಣೆಯನ್ನು ಮಲ್ತೊಂದು ಬರ ನನಗೆ ಅವಕಾಶಗಳುಂಟು. ಇನ್ನು ಪೊರ್ಲುದ ಕಾರ್ಯಗಳನ್ನು ಮಾತ್ರ ಮಲ್ತೊಂದು ಯಾಗ ಮಾತಾಡಿನಂಚಿನ ಸಮಯ ಅಂತೆ ಪಂಪೇರು ಈ ಬಲ ಸಾತ್ವಿಕ ರಜಸ್ಸದ ಸಾತ್ವಿಕವಾಯನ ತಾಮಸವಾಯನ ಮೂಜಿ ವಿಚಾರಗಳು ಪುಡಿಗೆ ಮನುಷ್ಯ ಮೂಜಿ ಎಟ್ಲ ದಿಂಜಿದುಪ್ಪಿಗೆ ಮೂಜಿ ವಿಚಾರಗಳು ಆಡ ದಿಂಜಿದುಪ್ಪಿಗೆ ದೇವತೆಗಳ ದಮೆ ಪುಂಡಿಗೆ ರಕ್ಕಸಂಡ ದಯ ಕೊಡು ಅರ್ಥ ಅಂಡ ನಮ್ಮ ಮನುಷ್ಯರ ಮೂಜಿలో ಪುಂಡಿಗೆ ಕೆಲವೆಡೆ ಹೆಚ್ಚು. ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಮಾತನಾಡಿ, ಸನಾತನ ಹಿಂದೂ ಧರ್ಮ ವಿಶಾಲ ತಳಹದಿಯನ್ನ ಹೊಂದಿದೆ. ದೇವರ ಕೆಲಸ ಮಾಡುವವರು ಎಂದು ಕೋಮುವಾದಿಯಲ್ಲ. ಇನ್ನೊಂದು ಧರ್ಮದವರನ್ನ ದ್ವೇಷಿಸುವವರನ್ನ ಕೋಮುವಾದಿ ಎಂದು ಹೇಳಬಹುದು ಎಂದರು. ವಿಶಾಲ ತಳಹದಿಯ ಸನಾತನ ಹಿಂದೂ ಧರ್ಮ ಕಂಪನಿಯ ಪಾಠ ಪರಧರ್ಮ ಸಹಿಷ್ಣುತೆ ಸನಾತನ ಹಿಂದೂ ಧರ್ಮ ಮೂಲ ಸಿದ್ಧಾಂತ ಪಂಪನ್ನು ಕೂಡ ಯಾನು ವೇದಿಕೆ ಪಂಡ್ರೆ ಅಪೇಕ್ಷೆ ಐನು ಎಂಕ್ಲ ಅಕ್ಷರಸ ಪಾಲಿಸುವ ಕೆಲಸನು ಈ ದೈವದ ವೇದಿಕೆಯ ಮೂಲಕ ಪಂಡ್ರೆ ಯಾನ್ ಕೂವೇ ಜಾತಿ ಕೂವೇ ಧರ್ಮ ಕೂವೇ ಭಾಷೆ ಯಾನು ಗುರುಗುಜ್ ಜಾತಿ ವ್ಯತ್ಯಾಸನ ಜೀವ ಮಾಡಿ ಯಾನ್ ಮಲ್ತಿಪ್ಪ ಏನಾರ ಮಲ್ತಿರ್ತಾರೆ ಒಂದು ಪಾಡು ಎಂಕ್ ಎನ್ನ ಜಾತಿ ಮಿಕ್ಕ ದಿಂಜ ಅಭಿಮಾನ ಉಂಟು ಆಂಡ ಯಾನ್ ಜಾತಿವಾದಿ ಯಾರ್ತಾರೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಮಂಜುಳಾ ಮಾತವ ಮಾವೆ, ಪ್ರಕಾಶ್ ಶೆಟ್ಟಿ ತುಂಬೆ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಜಗನ್ನಾಥ್ ಚೌಟ, ಅನುವಂಶೀಯ ಆಡಳಿತ ಮುಕ್ತೇಸರಾದ ಶ್ರೀಕಾಂತ್ ಆಳ್ವ ಪೆರಾಜೆಗುತ್ತು, ಅಧ್ಯಕ್ಷ ಜಯರಾಮ್ ರೈ, ಕ್ಷೇತ್ರದ ಮಾರ್ಗದರ್ಶಕಿ ಪದ್ಮಾವತಿ ಆಳ್ವ, ಉಪಾಧ್ಯಕ್ಷರಾದ ಕುಶಲ ಎಂ ಪೆರಾಜೆ, ಶ್ರೀನಿವಾಸ್ ಪೆರಾಜೆ, ಕೋಶಾಧಿಕಾರಿ ಬಿಟಿ ನಾರಾಯಣ್ ಭಟ್, ಗೌರವ ಸಲಹೆಗಾರ ಬಿಅಭ್ರಾಯ ಪೈ, ಬಾಲಕೃಷ್ಣ ಆಳ್ವ ಖೊಡಾಚೆ, ಜನಾರ್ದನ ಪೆರಾಜೆ, ಶ್ರೀನಾಥ್ ಆಳ್ವ ಪೆರಾಜೆ ಗುತ್ತು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿಪೋ ನ್ಯೂಸ್ 24/7 ವಿಟ್ಲ.